ಹಾಯ್ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ? ನನಗೆ ನಿಜ ತುಂಬ ಖುಷಿ ಆಗ್ತಿದೆ. ಏನಕ್ಕೆ ಅಂದರೆ ಯಾರು ಆರೋಪ ಮಾಡಿದ್ರು ನಮ್ಮ ಡಿ ಬಾಸ್ ಬಗ್ಗೆ ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇದೆ. ಡಿ ಬಾಸ್ಗೆ ಫ್ಯಾನ್ ಇಷ್ಟಿದೆ ಅಂತ ಮುಂಚೆನೇ ಗೊತ್ತಿತ್ತು ಅವ್ರಿಗೆ. ಬಟ್ ಈಗ ಇಷ್ಟೊಂದು ರೇಂಜ್ಗೆ ಸ್ಟ್ರೈಕಲ್ಲಿ ನಡೀತವೆ, ಇಷ್ಟೊಂದು ರೇಂಜ್ಗೆ ಅವ್ರ ಬಗ್ಗೆ ಎಲ್ಲ ಪೋಸ್ಟರ್ಗಳು ಹಾಕ್ಕೊಂಡು ಎಲ್ಲ ಇಷ್ಟೊಂದು ಮೆರವಣಿಗೆ ಮಾಡ್ತಾರೆ ಅಂತ ಗೊತ್ತಿತ್ತಿಲ್ವೇನೋ. ಗೊತ್ತಿದ್ರು ಕೂಡ ಪಬ್ಲಿಸಿಟಿ ಮಾಡಿರ್ಬೋದು ಅವರು. ಬಟ್ ಏನು ಗೊತ್ತಾ, ಇವಾಗ ಗೊತ್ತಾಗ್ಬಿಟ್ಟೈತೆ ಅವ್ರಿಗೆ. ಯಾಕೆ ಇವಾಗ ಮಾತಾಡೋಕ್ಕೆಲ್ಲ ಸ್ವಿಚ್ ಆಫ್ ಆಗಿಬಿಟ್ಟಿರಲ್ಲ. ಏನಕ್ಕೆ ಇವಾಗ ಇಂದ್ರಜಿತ್ ಲಂಕೇಶ್ ಅವರೇ ಸ್ವಿಚ್ ಆಫ್ ಆಗಿಬಿಟ್ಟಿದ್ರಲ್ಲ? ದಯವಿಟ್ಟು ನೋಡಿಲಿ, ಅಭಿಮಾನಿಗಳು ಎಲ್ಲ ದೇವ್ರುಗಳೇ. ನೀವು ಅನ್ನ ತಿಂತಿರೋದು ಕನ್ನಡ ಇಂಡಸ್ಟ್ರಿನಲ್ಲೇ. ಡಿ ಬಾಸ್ನವರು ಕನ್ನಡ ಇಂಡಸ್ಟ್ರಿಗೆ ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಎಷ್ಟೆಷ್ಟು ಒಳ್ಳೊಳ್ಳೆ ಕೊಡುಗೆ ಕೊಟ್ಟಿದ್ದಾರೆ, ಎಷ್ಟೆಷ್ಟು ಒಳ್ಳೆ ಮೂವಿ ಕೊಟ್ಟರು, ಎಷ್ಟೆಷ್ಟು ದುಡ್ಡು ಕೊಟ್ಟರು, ಎಲ್ಲರಿಗೂ ಗೊತ್ತು. ಎಷ್ಟೆಷ್ಟು ಹೆಲ್ಪ್ ಮಾಡಿದ್ರು, ಎಷ್ಟೆಷ್ಟು ಎಲ್ಲ ಚೆನ್ನಾಗಿ ಗೊತ್ತು. ನಾನು ಹೇಳಬೇಕಾಗಿಲ್ಲ, ಎಂಟರ್ ಕರ್ನಾಟಕಕ್ಕೆ ಗೊತ್ತು. ನೀವೇನು ಗೊತ್ತಾ, ನಿಮ್ಗೆ ಆಗಲ್ಲ ಅಂದ್ಬಿಟ್ಟು ನೀವು ಟಾರ್ಗೆಟ್ ಮಾಡಿದ್ರಿ ಅವ್ರನ್ನ. ಕನ್ನಡ ಇಂಡಸ್ಟ್ರಿ ಜೊತೆ ಇಲ್ಲಿ ಮಾನ ಮರ್ಯಾದೆ ಕೆಲಸ ಇವೆಲ್ಲವ. ಒಬ್ಬ ಮನುಷ್ಯ ಆಗಲ್ಲ ಅಂದರೆ ಒಳಗಡೆನೆ ಕರಗಿಸ್ಕೊಂಡು ಸುಮ್ಮನಾಗ್ಬಿಡಿ. ಬಿಟ್ಬಿಟ್ಟು ಹುಡ್ಕೊಂಡು ಎಲ್ಲ ಮಾತಾಡ್ಕೊಂಡು ಇಷ್ಟೆಲ್ಲ ತಂದ್ರೆ ಆದಂತ ಮಾಡಿಬಿಟ್ರಲ್ಲ. ಇವತ್ತು ಎಷ್ಟು ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ನಿಮ್ಮ ಬಗ್ಗೆ. ಸ್ಪೇಸ್ ಮಾಡ್ತೀರಾ? ಅದು ಯಾರೋ ಮೊನ್ನೆ ಬ್ಯಾನ್ ಮಾಡ್ತೀನಿ ಹೆಂಗೆ ಡಿ ಬಾಸ್ನ ಬ್ಯಾನ್ ಮಾಡ್ತೀನಿ, ಏನೋ 5 ವರ್ಷ ಹಂಗೆ ಅಂತ ಹೇಳಿದ್ರು. ತಾಕತ್ತಿದ್ರೆ ಅವ್ರ ಹತ್ರ ಬ್ಯಾನ್ ಮಾಡಲಿ, ನೋಡೇ ಬಿಡೋಣ. ಎಂಟರ್ ಕರ್ನಾಟಕನೇ ಉರಿದು ಬೆಂಕಿ ಕತ್ಕೊಬಿಡುತ್ತೆ. ಇಂಡಸ್ಟ್ರಿಯಲ್ಲಿ ಯಾವುದೇ ಮೂವಿ ರಿಲೀಸ್ ಆಗಕ್ಕೆ ಬಿಡಲ್ಲ ಯಾರು. ಅರ್ಥ ಆಯ್ತಾ? ದಮ್ಮಿದ್ರೆ ಬ್ಯಾನ್ ಮಾಡಿ ನೋಡೇ ಬಿಡೋಣ, ಅದು ಏನಾಗುತ್ತೆ ನೋಡೇ ಬಿಡೋಣ. ನೀವು 100 ವರ್ಷ ತಗೊಂಡ್ರು ಕೂಡ ಬ್ಯಾನ್ ಮಾಡೋಕ್ಕೆ ಡಿ ಬಾಸ್ನ ನಿಮ್ಮ ಕೈಲಿ ಆಗೋದೇ ಇಲ್ಲ. ನಾನು ಚಾಲೆಂಜ್ ಹೇಳ್ತಾ ಇಲ್ಲ, ಚಾಲೆಂಜ್ ಹಾಕ್ತಾ ಇದ್ದೀನಿ. ಬ್ಯಾನ್ ಮಾಡೋಕ್ಕೆ ಆಗಲ್ಲ ಅಂತವ. ಬ್ಯಾನ್ ಮಾಡಿ ನೋಡಿ, ಅದ್ರ ಪರಿಣಾಮಕ್ಕೆ ಊರು ಬಿಟ್ಟು ಹೋಗ್ಬಿಡ್ತೀರ. ವಿಜಯ್ ಮೇಲೆ ಹೊಂಟೋಗ್ಬಿಟ್ರಲ್ಲ ಲಂಡನ್ಗೆ ಎಲ್ಲೋ, ಅದೇ ಥರ ನೀವು ಲಂಡನ್ಗೆ ಹೋಗೋಕ್ಕಾಗಲ್ಲ. ನೀವೆಲ್ಲಾದರೂ ಇಲ್ಲೇ ಎಲ್ಲಾದರೂ ನಿಮ್ಮ ಹಳ್ಳಿ ಕಡೆ ಎಲ್ಲಾದರೂ ಕೆರೆಗಿರಿ ಒಳಗಡೆ ಹೋಗ್ಬಿಟ್ಟು ಕೂತ್ಕೋತೀರ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. ಒಂದು ಹೇಳ್ತೀನಿ ಕೇಳಿ, ಡಿ ಬಾಸ್ ಹತ್ರ ಇವಾಗ ಡಿ ಬಾಸ್ ಜೊತೆ ಎಂಟರ್ ಕರ್ನಾಟಕನೇ ಇದೆ. ಅರ್ಥ ಆಯ್ತಾ? ಅಭಿಮಾನಿಗಳೇನೋ ಸೆಲೆಬ್ರಿಟಿಗಳು ಅಂತ ಕರೆ ಕೊಟ್ಟರು. ನಾವು ಅಭಿಮಾನಿಗಳವ್ರ ಹತ್ರ ಇವಾಗಲೂ ಕೂಡ ಎಷ್ಟು ಚೆನ್ನಾಗಿದ್ದೀವಿ, ಎಷ್ಟು ಅವ್ರಿಗೋಸ್ಕರ ಎಷ್ಟು ಬದುಕ್ತಾ ಇದೆ ಅಂತ ಅವ್ರಿಗೆಲ್ಲರಿಗೂ ಗೊತ್ತು. ಎಂಟರ್ ಕರ್ನಾಟಕಕ್ಕೆ ಗೊತ್ತು. ಅವ್ರಿಗೆಷ್ಟು ಫಾಲೋವರ್ಸ್ ಇದ್ದಾರೆ, ಅವ್ರಿಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ. ಡಿ ಬಾಸ್ ಬಗ್ಗೆ ಮಾತಾಡಿದರೆ ಎಷ್ಟು ಫ್ಯಾನ್ಸ್ಗಳು ಇದ್ದಾಡ್ತಾರೆ ಅಂತ ಎಂಟರ್ ಕರ್ನಾಟಕಕ್ಕೆ ಗೊತ್ತು. ಅದು ಬೇರೆ ಪ್ರಶ್ನೆ. ಇಂದ್ರಜಿತ್ ಲಂಕೇಶ್ ಅವರೇ, ನೀವು ಮಾಡಿದ ಡ್ಯಾಮೇಜಿಂದ ಎಷ್ಟೆಷ್ಟು ಪ್ರಾಬ್ಲಮ್ ಅದು ಅನುಭವಿಸಿ. ಎಲ್ಲ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗವೆ, ಹೋಗ್ಬಿಟ್ಟು ಅದೇನು ಮಾತಾಡಿ. ಅರ್ಥ ಆಯ್ತಾ? ಬ್ಯಾನ್ ಮಾಡ್ತಾರಂತ. ಬ್ಯಾನ್ ಫಸ್ಟ್ ನೀವುಗಳಾಗಿ ಕನ್ನಡ ಇಂಡಸ್ಟ್ರಿ ಉಳಿಸಿ. ಮತ್ತೆ ಒತ್ತಿ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅಂದರೆ ನಿಮ್ಮಂಥ ಈ ಉರ್ಕೊಳ್ಳೋರು ಇರ್ತಾರಲ್ಲ, ಡ್ಯಾಮೇಜ್ ಪಾರ್ಟಿಗಳು, ಆಗದೆ ಇರೋರು, ಅವ್ರು ಬ್ಯಾನ್ ಆಗಿ ಫಸ್ಟು. ಕನ್ನಡ ಇಂಡಸ್ಟ್ರಿ ಎಲ್ಲೋ ಹೋಗ್ಬಿಡುತ್ತೆ. ನಾವು ಅವ್ರ ಥರ ಇಲ್ಲ, ನಾವು ಅವ್ರ ಥರ ಬೆಳೀನಿಲ್ಲ, ಅವ್ರು ಆ ಮಟ್ಟಕ್ಕೆ ಹೋದ್ರಲ್ಲ, ಇವ್ರು ಈ ಮಟ್ಟಕ್ಕೆ ಹೋದ್ರಲ್ಲ ಅಂತ ಡ್ಯಾಮೇಜ್ ಮಾಡೋದಲ್ಲ. ಅರ್ಥ ಆಯ್ತಾ? ನಮ್ಮ ಬಾಸ್ ಹೆಸರು ಎಲ್ಲೋ ಐತೆ, ಅದು ಬೇರೆ ಪ್ರಶ್ನೆ. ಇವಾಗ ಏನು ಗೊತ್ತಾ, ಬೇರೆ ಹೀರೋಗಳಿಗೆ ಏನು ಅನ್ಕೊಂಡವ್ರು ನಮಗೂ ಗೊತ್ತಿಲ್ಲ ಅದು. ಬಟ್ ಬೇರೆ ನಮ್ಮ ಫ್ಯಾನ್ಸ್ಗಳು ಬೇರೆ ಹೀರೋಗಳು ನೋಡಿದಾಗ ನಮ್ಮ ಬಾಸ್ ಇಷ್ಟೆಲ್ಲ ಬಂತಲ್ಲ ಅಂತ ಬೇಜಾರಾಗುತ್ತೆ. ಅದಕ್ಕೆಲ್ಲ ಕಾರಣ ಆಗ್ಬಿಟ್ರಲ್ಲ ಲಂಕೇಶ್, ಇಂದ್ರಜಿತ್ ಲಂಕೇಶ್, ಬಂಡ್ಲಿ ಮ್ಯಾನ್. ಸಂತೋಷನ ನಿಮಗಿದೆಲ್ಲ. ನಾನು ನಿಮ್ಗೇನು ಬೈತಾ ಇಲ್ಲ, ನಿಮಗೇನು ಕೌಂಟ್ರ್ ಕೊಡ್ತಾ ಇಲ್ಲ. ಬಟ್ ನೀವು ಮಾಡಿ ತುಂಬ ದೊಡ್ಡ ತಪ್ಪು ಇದು. ಅಲ್ಲ, ಅದು ಹೆಂಗ್ರಿ ಮನಸ್ಸು ಬರುತ್ತೆ? ಜಾತಿ 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 ಅಂತ ಯಾವತ್ತೂ ಹೇಳೋಕ್ಕೋಗ್ಬೇಡಿ. ಇಂಡಿಯಾ ಎಲ್ಲ ಒಂದೇ ಜಾತಿ, ಮನುಷ್ಯ ಜಾತಿ. ಅರ್ಥ ಆಯ್ತಾ? ಅದು ಬಿಟ್ಬಿಟ್ಟು ಯಾರ ದಲಿತ ಯುವಕ ಹೊಡೆದ್ರು ಕಣ್ಣು ಹಾನಿಯಾಗಿದೆ. ಅದು ಯಾವ್ಯಾವುದೋ ಸ್ಟೈಲ್ ಹೇಳಿದ್ರಿ. ಆಮೇಲೆ ಇನ್ನೊಬ್ಬಂಗೆ ಹೊಡೆದ್ರು ಅವ್ನು ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟವನೇ. ನ್ಯಾಯ ದೊರಕಿಸ್ಬೇಕು ಅವ್ರಿಗೆ. ಅನ್ಯಾಯ ಆಗಿದೆ ಅಂದ್ರಲ್ಲ. ಎಷ್ಟು ಇದೆಲ್ಲ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ವ ನಿಮಗೆ? ಅವ್ರು ಲೈವ್ ಬಂದು ಮಾತಾಡಿದಿರ್ತಾನೆ, ಏನು ಪ್ರಾಬ್ಲಮ್ ಆಗಿಲ್ಲ ಅಂತ. ಅಷ್ಟೆಲ್ಲ ಆದ್ಮೇಲೂ ಕೂಡ ನಿಮ್ಗೆ ಇಷ್ಟೆಲ್ಲ ಮಾತಾಡಿದ್ರಲ್ಲ, ನಾಚಿಕೆ ಆಗಲ್ವ? ಎಂಟೈರ್ ಕರ್ನಾಟಕದಲ್ಲೇ ಎಲ್ಲ ಕಡೆ ಕಂಪ್ಲೇಂಟ್ ಕೊಡ್ತಾರೆ. ಸ್ಪೇಸ್ ಮಾಡಿ ನೋಡೇ ಬಿಡೋಣ. ಅದು ಹೆಂಗೆ ಸ್ಪೇಸ್ ಮಾಡ್ತೀರ ನಾನು ನೋಡ್ತೀನಿ. ಎಂಟೈರ್ ಕರ್ನಾಟಕನೇ ನೋಡುತ್ತೆ. ಸ್ಪೇಸ್ ಮಾಡಿ. ನೀವು ಬ್ಯಾನ್ ಮಾಡಿದರೆ ಎಂಟರ್ ಕರ್ನಾಟಕನೇ ಒತ್ತು ಉರಿತದೆ. ಹಂಗೆ ಆ ಬೆಂಕಿನ ಆರ್ಸೋಕ್ಕೆ ಪ್ರಪಂಚದಲ್ಲೇ ಯಾರ ಕೈಲೂ ಆಗಲ್ಲ. ಅದೊಂದು ದೊಡ್ಡ ಸಮುದ್ರ ರೀ.
ಮುಳುಗಕ್ಕೆ ಯಾವುದೋ ಟೈಟಾನಿಕ್ ಕಡಗಲ್ಲ, ಅದು ದೊಡ್ಡ ಸಮುದ್ರ, ಅದು ಮುಳುಗ್ಸಕ್ಕೆ ಪ್ರಪಂಚದಲ್ಲಿ ಯಾರ ಕೈಲಿ ಹೋಗಲ್ಲ, ಯಾರು ಒಪ್ಪಿಲ್ಲ ಅದು ಮುಳುಗ್ಸಕ್ಕೆ. ಅರ್ಥ ಆಯ್ತಾ? ಅಂಥವ್ರೆಲ್ಲ ಇದ್ರ ಥರ ಉದುರೋದ್ರೆಲ್ಲವ. ಅರ್ಥ ಆಯ್ತಾ? ನಾನು ತುಂಬ ಮಾತಾಡಿದ್ದೀನಿ, ಬಟ್ ಇವತ್ತು ನಂಗೆ ಸಖತ್ ಬೇಜಾರಾಗಿದ್ದರಿಂದ ಹೇಳ್ತಾ ಇದ್ದೀನಿ. ಲಂಕೇಶ್ ಮತ್ತು ಯಾರೋ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರಲ್ಲ, ಅವರೆಲ್ಲ ಹೋಗ್ಬಿಟ್ಟು ಸಾರಿ ಕೇಳ್ತಿರೋ ಬಿಡ್ತಿರೋ ಅದು ಬೇರೆ ಪ್ರಶ್ನೆ. ನಿಮ್ಗೆ ಇವಾಗಲೇ ಅರ್ಥ ಆಗಿರುತ್ತೆ ಅವ್ರ ಫ್ಯಾನ್ಸ್ ಪವರ್. ಆಗಲೂ ಗೊತ್ತಿದ್ದೇ ಬಂದಿರ್ತೀರ ಪಬ್ಲಿಸಿಟಿಗೆ. ಇವಾಗ ಆಗೋ ಫ್ಯಾನ್ಸ್ಗಳು ಕಂಪ್ಲೇಂಟ್ ಮಾಡ್ತಿರೋದ್ರಿಂದ ನೋಡಿರ್ತೀರಾ, ಮತ್ತು ಫ್ಯಾನ್ಸ್ಗಳೆಲ್ಲ ಸ್ಟ್ರೈಕ್ ಮಾಡೋದು ನೋಡಿರ್ತೀರಾ. ಅದೆಲ್ಲ ನೋಡ್ಬಿಟ್ಟು ಸ್ವಿಚ್ ಆಫ್ ಆಗಿರ್ತೀರ ಅಲ್ವಾ? ನಾನು ಯಾರ ವಿರುದ್ಧನೂ ಮಾತಾಡ್ತಾ ಇಲ್ಲ ಇಲ್ಲಿ. ಇಂದ್ರಜಂತ್ ಲಂಕೇಶ್ ಮತ್ತೆ ಅದ್ಯಾರೋ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕಂಪ್ಲೇಂಟ್ ಕೊಟ್ರಲ್ಲ, ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತವರಂತೆ. ಮೊನ್ನೆ ರೂಪೇಶ್ ಅಣ್ಣ ಹೆಂಗ್ ಉಗಿದ್ರು ನೆನಪಿಲ್ಲ ನಿಮಗೆ? ರೂಪೇಶ್ ಅಣ್ಣ ಅದ್ರ ಮೇಲೆ ನಿಮಗೆ ಸಮಾಧಾನ ಆಗಿಲ್ಲಲ್ಲ ಫ್ರೆಂಡ್ಸ್? ಇದೆಲ್ಲ ಕಡೆ ಶೇರ್ ಮಾಡಿ ಇವ್ರು ಬೆವ್ರು ಇಳಿಸೋಣ. ನಾನು ಯಾರಿಗೂ ಕೌಂಟರ್ ಕೊಡ್ತಾ ಇಲ್ಲ. ಡಿವೋರ್ಸ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಒಬ್ಬ ಹೀರೋ ಬೆಳಿತಾನೆ ಅಂತ. ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಮೊದಲ ಸಲಗೆ ಆಕ್ಷನ್ ಕಟ್ ಹಿಡಿತಾನೆ ನಮ್ಮ ಬಾಸ್. ಅರ್ಥ ಆಯ್ತಾ? ಉಗ್ರ ಮೂವಿ ರಿಲೀಸ್ ಟೈಮಲ್ಲಿ ಅದಕ್ಕೆ ಏನೋ ಡಿಸ್ಟ್ರಿಬ್ಯೂಟರ್ ಕೊಡ್ತಾ ಇದ್ದಾಗ ಅದನ್ನು ಇದು ಮಾಡಿದೆ ನಮ್ಮ ಬಾಸ್. ಆಮೇಲೆ ಎಷ್ಟೋ ಜನ ಹೊಸ ಹೀರೋಗಳು ಬಂದರು, ಹೊಸ ಹೀರೋಯಿನ್ಗಳು ಬಂದರು, ಅವ್ರಿಗೆಲ್ಲ ಪ್ರಮೋಷನ್ ಮಾಡಿಕೊಟ್ರು. ಅವ್ರಿಗೆ ಬೆಳಿಬೇಕು ಅನ್ನೋ ಆಸೆ ಇಲ್ಲ. ಬೇಕಾದ್ರೆ ಬೇರೆ ಹೀರೋಗಳ ಥರ ಆ್ಯಕ್ಟಿಂಗ್ ಮಾಡ್ಕೊಂಡು ಮಾತಾಡ್ಬೋದು ಅವರು. ಹಂಗೆ ಹಿಂಗೆ ಅಂತ ರಾಗ ಹೇಳ್ಕೊಂಡು 5 ನಿಮಿಷಕ್ಕೆ 2 ಮಾತು ಮಾತಾಡ್ಬೋದು. ಅದವ್ರಿಗೆ ಇಷ್ಟ ಇಲ್ಲ, ಸ್ಟ್ರೈಟ್ ಫಾರ್ವರ್ಡ್. ಅದಕ್ಕೇ ಡಿವೋರ್ಸ್ನ ಎಂಟರ್ ಕರ್ನಾಟಕ ಇಷ್ಟಪಡೋದು. ತೋರಿಸ್ತಾರೆ ಏನು ಅಂತವ. ಈಗೆಲ್ಲ ಅವ್ರಿಗೂ ಅರ್ಥ ಆಗಿದೆ ಬಿಡಿ. ನಿಮ್ಮ ಕೆಲಸ ನೀವು ಮಾಡಿ, ಬಟ್ ಅದು ವರ್ಕೌಟ್ ಆಗಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.